ಜಕ್ರಿಬೆಟ್ಟುವಿನ ಪರಿಸರದ ಮಕ್ಕಳು ಆನ್ಲೈನ್ ಪಾಠ ಕೇಳಬೇಕಾದ್ರೆ ದೂರದ ನದಿ ತಟಕ್ಕೆ ಹೋಗಬೇಕು. ಆಫ್ಲೈನ್ ಪಾಠ ಡೌನ್ಲೋಡ್ ಮಾಡಲು ನದಿ ತಟವೇ ಗತಿ. ಹೋಮ್ ವರ್ಕ್ ಅನ್ನ ಶಾಲೆಗೆ ಸೆಂಡ್ ಮಾಡಬೇಕಾದ್ರೆ ನದಿಯ ತಟದಲ್ಲೇ ಒಂದಷ್ಟು ಹೊತ್ತು ಕಳೆಯಲೇಬೇಕು. ಇದು ಗ್ರಾಮೀಣ ಪ್ರದೇಶದ ಯಾವುದೋ ಕುಗ್ರಾಮದ ಕಥೆಯಲ್ಲ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಚೆಂಟಿಮಾರ್ ಮಣಿಹಳ್ಳ ಪರಿಸರದ ಮಕ್ಕಳ ಕತೆ. ಆದರೆ ಇದೀಗ ಈ ಭಾಗದ ಜನರ ಕಷ್ಟಗಳಿಗೆ ಸ್ಪಂದಿಸಿದಂತಹ ಏರ್ಟೆಲ್ ಸಂಸ್ಥೆ ನೂತನ ಟವರ್ ಅನ್ನು ಲೋಕಾರ್ಪಣೆ ಮಾಡಲು ಸಿದ್ಧಗೊಂಡಿದೆ. ಬಂಟ್ವಾಳ ತಾಲೂಕಿನ ಚೆಂಟಿಮಾರ್ ಮತ್ತು ಮಣಿಹಳ್ಳ ಪರಿಸರ ವ್ಯಾಪ್ತಿಯಲ್ಲಿ ವಾಸಿಸುವ ಜನರು ನೆಟ್ವರ್ಕ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದು ಆನ್ಲೈನ್ ಕಲಿತಾ ಇರುವಂತಹ ವಿದ್ಯಾರ್ಥಿಗಳ ಪಾಡು ಅಯ್ಯಯ್ಯೋ ಎನ್ನುವಂತಾಗಿತ್ತು. ಈ ಪರಿಸರದ ಆಸುಪಾಸಿನಲ್ಲಿ ಸುಮಾರು 250 ಮನೆಗಳಿದ್ದು 1000ಕ್ಕಿಂತಲೂ ಹೆಚ್ಚು ಜನ ವಾಸ್ತವ್ಯವಿದ್ದಾರೆ. ಆದರೆ ಇಲ್ಲಿನ ಗ್ರಾಮಸ್ಥರು ಕರೆ ಮಾಡಬೇಕಾದ್ರೆ ಮನೆಯಿಂದ ಹೊರಗೆ ಬರಬೇಕು, ಇಂಟರ್ನೆಟ್ ಕನೆಕ್ಟ್ ಆಗಲು ಟೆರೇಸ್ ಹತ್ತಬೇಕು, ಇಲ್ಲವೇ ನದಿ ತಟಕ್ಕೆ ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆಫ್ಲೈನ್ ನಲ್ಲಿ ಕಳುಹಿಸಿಕೊಡುವಂತಹ ಹೋಮ್ ವರ್ಕ್ಗಳನ್ನ ಡೌನ್ಲೋಡ್ ಮಾಡಲು, ಮಾಡಿದ ಹೋಮ್ ವರ್ಕ್ಗಳನ್ನ ಶಾಲೆಗೆ ಕಳುಹಿಸಲು ನದಿ ತಟವೇ ಬೇಕು ಎನ್ನುವಂತಿದ್ರೆ ಮಕ್ಕಳ ಜೊತೆಗೆ ಹೆತ್ತವರು ಬರಲೇಬೇಕಾದಂತಹ ಸ್ಥಿತಿಯೂ ಇಲ್ಲಿತ್ತು. ಕೆಲವೊಮ್ಮೆ ಇಲ್ಲಿಯೂ ಉಂಟಾಗುವಂತಹ ನೆಟ್ವರ್ಕ್ ಸಮಸ್ಯೆ ಹಲವು ಬಾರಿ ಆನ್ಲೈನ್ ನಲ್ಲಿ ಮಕ್ಕಳ ಹಾಜರಾತಿಗೂ ಸಮಸ್ಯೆ ತಂದುಕೊಟ್ಟಿತ್ತು. ನಗರ ಪ್ರದೇಶಕ್ಕೆ ಹತ್ತಿರವಿದ್ದರೂ ಇಲ್ಲಿನವರನ್ನ ಕಾಡ್ತಾ ಇರುವಂತಹ ನೆಟ್ವರ್ಕ್ ಸಮಸ್ಯೆಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನಹರಿಸಿ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದರು. ಕೆಲವೊಂದು ಅಡಚಣೆಗಳ ಕಾರಣ ನಾವು ಟವರ್ ನಿರ್ಮಾಣ ಮಾಡುವಲ್ಲಿ ವಿಳಂಬವಾಗಿದೆ. ಪ್ರಸ್ತುತ ಎಲ್ಲಾ ವಿಘ್ನಗಳು ಕಳೆದು ಸುಸಜ್ಜಿತ ರೀತಿಯಲ್ಲಿ ಟವರ್ ನಿರ್ಮಾಣಗೊಂಡಿದೆ ಎಂದು ಏರಿಯಾ ಮ್ಯಾನೇಜರ್ ಶೈಲೇಶ್ ಹೇಳಿದ್ದಾರೆ. ಸುಮಾರು ಅನೇಕ ವರ್ಷಗಳಿಂದ ಜಕ್ರಿಬೆಟ್ಟು ಭಾಗದ ಪರಿಸರದಲ್ಲಿ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದ್ದು ನಮ್ಮ ಗ್ರಾಹಕರ ಮೂಲಕ ಅದು ನಮಗೆ ತಿಳಿದು ಬಂದಿತ್ತು. ಕಂಪನಿ ಕಡೆಯಿಂದ ನಾವು ಹೊಸದಾಗಿ ಟವರ್ ನಿರ್ಮಿಸಲು ಇಲ್ಲಿ ಪ್ರಾರಂಭಿಸಿದೆವು. ಕೆಲವೊಂದು ಅಡ್ಡಿ ಆತಂಕಗಳಿಂದಾಗಿ ಪ್ರಾಥಮಿಕ ಹಂತದ ಕೆಲಸ ಕಾರ್ಯಗಳು ಪ್ರಾರಂಭವಾಗಿತ್ತಾದರೂ ಅದು ಸ್ಥಗಿತಗೊಂಡಿತ್ತು. ಕಳೆದ ಕೋವಿಡ್ ಟೈಮ್ನಲ್ಲಿ ಅನೇಕ ಸಮಸ್ಯೆಗಳು, ಅಂದರೆ ಆನ್ಲೈನ್ ಕ್ಲಾಸಿಗೆ ಆಗಲಿ ಅಥವಾ ವರ್ಕ್ ಫ್ರಮ್ ಹೋಮ್ಗಾಗಲಿ ತುಂಬ ಸಮಸ್ಯೆಗಳು ಬಂದು ಈ ಭಾಗದ ಜನರು ತುಂಬ ತೊಂದರೆಗೀಡಾಗಿದ್ದರು. ತದಕ್ಷಣ ಕಂಪನಿ ಕಡೆಯಿಂದ ನಾವು ಇಲ್ಲಿ ಮತ್ತೆ ಸ್ಥಳೀಯ ಈ ಭಾಗದ ಜನರ ಸಂಪರ್ಕವನ್ನು ಮಾಡಿ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಜಗದೀಶ್ ವಸಂತ್ ಭಂಡಾರಿ ಜಕ್ರಿಬೆಟ್ಟು ಇವರ ಸಪೋರ್ಟನ್ನು ಪಡೆದುಕೊಂಡು ನಾವಿಲ್ಲಿ ಜಾಗವನ್ನು ಎಕ್ವೈರ್ ಮಾಡಿಕೊಂಡು ಇಮಿಡಿಯೇಟ್ ಟವರ್ನ ಕೆಲಸಗಳನ್ನು ಪ್ರಾರಂಭಿಸಿದೆವು. ಈಗ ಎಲ್ಲ ರೀತಿಯ ಕೆಲಸ ಕಾರ್ಯಗಳು 100ಕ್ಕೆ 100ರಷ್ಟು ಮುಗಿದಿದೆ. ಇನ್ನು 2 ದಿವಸದಲ್ಲಿ ನಾವನ್ನು ಅಫಿಷಿಯಲ್ ಆಗಿ ಲಾಂಚ್ ಮಾಡಲಿಕ್ಕಿದೆ.